ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಉಂಡಿಗನಾಳು ಗ್ರಾಮದ ಇಬ್ಬರು ಯುವಕರು ಎಂದಿನಂತೆ ಶಾಲೆ ಮುಗಿಸಿ ಶನಿವಾರ ಮಧ್ಯಾಹ್ನ ಗ್ರಾಮದ ಕೆರೆಯಲ್ಲಿ ಕುರಿಯ ಮೈತೊಳೆಯುವ ಸಂದರ್ಭದಲ್ಲಿ ಕೆರೆಯಲ್ಲಿ ಕಾಲು ಜಾರಿ ಮುಳುಗಿ ಸೃಜನ್ ವಿಜಯಕುಮಾರ್ ಎಂಬ ಇಬ್ಬರು ಶಾಲಾ ವಿದ್ಯಾರ್ಥಿಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಉಂಡಿಗನಾಳು ಗ್ರಾಮದ ಇಬ್ಬರು ಯುವಕರು ಎಂದಿನಂತೆ ಶಾಲೆ ಮುಗಿಸಿ ಶನಿವಾರ ಮಧ್ಯಾಹ್ನ ಗ್ರಾಮದ ಕೆರೆಯಲ್ಲಿ ಕುರಿ ಮೈ ತೊಳೆಯುವ ಸಂದರ್ಭದಲ್ಲಿ ಕೆರೆಯಲ್ಲಿ ಕಾಲು ಜಾರಿ ಮುಳುಗಿ ಸೃಜನ್ ವಿಜಯಕುಮಾರ್ ಎಂಬ ಇಬ್ಬರು ಶಾಲಾ ವಿದ್ಯಾರ್ಥಿಗಳು ದಾರುಣ ಸಾವನ್ನಪ್ಪಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಗ್ರಾಮಕ್ಕೆ ಭೇಟಿ ನೀಡಿ ಶವ ಮೇಲೆತ್ತಲು ತಜ್ಞರನ್ನು ಕರೆಸಿ ತಜ್ಞರ ಸಹಾಯದಿಂದ ಶವ ಮೇಲೆ ಎತ್ತಲಾಯಿತು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ಕುಟುಂಬ ವರ್ಗಕ್ಕೆ ವೈಯಕ್ತಿಕ ಆರ್ಥಿಕ ಧನ ಸಹಾಯ ನೀಡಿ ಸರ್ಕಾರದಿಂದ ಪರಿಹಾರ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಯಾರು ಮಾಡ್ಸೋಕ್ಕಾಗಲ್ಲ, ಎತ್ತು ಕರ್ಲಿಗೆ ಮಾತ್ರ ಗೊತ್ತಾಗುತ್ತಾ. ನಾವು ಏನು ಸಹಾಯ ಮಾಡ್ಬೋದು ಅದನ್ನು ನಾನು ಮಾಡಿಸ್ತಾ ಇದ್ದೀನಮ್ಮ. ಏನೋ ನಿಮಗೆ ಮುಂದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಹಾಯ ಮಾಡಿಸ್ತಾ ಇದ್ದೀನಿ. ಅಂದರೆ ಅದನ್ನೆಲ್ಲ ಇಲ್ಲಿ ಹೇಳೋದು ಬೇಡ. ಈ ಸಂದರ್ಭದಲ್ಲಿ ಅರಸೀಕೆರೆ ತಹಶೀಲ್ದಾರ್ ಎಂಜಿ ಸಂತೋಷ್ ಕುಮಾರ್ ಮಧ್ಯಾಹ್ನ ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿ ವೀಕ್ಷಣೆ ಮಾಡಿ ಕೆರೆಯಿಂದ ಶವ ಹೊರ ತೆಗೆಯಲು ಹರಸಾಹಸ ಪಡಬೇಕಾಯಿತು. ತಜ್ಞರ ಮೂಲಕ ಕೆರೆಯಲ್ಲಿ ತಡರಾತ್ರಿಯವರೆಗೆ ಸ್ಥಳದಲ್ಲೇ ಇದ್ದು ಶವ ಹೊರ ತೆಗೆದ ನಂತರ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರಂಗನಾಥ್ ರವರು ವೈದ್ಯಕೀಯ ಪರೀಕ್ಷೆ ನಂತರ ಕುಟುಂಬದವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕುಮಾರಸ್ವಾಮಿ, ಮೋಹನ್ ಕುಮಾರ್, ಸಿದ್ದರಾಜು ಇನ್ನಿತರರು ಹಾಜರಿದ್ದರು. ಯೋಗೇಶ್, ವಿಫೋ ನ್ಯೂಸ್, ಹಾಸನ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise, a unit of Digital Planet behind Sri Brahma Babariya Temple, Bukkapatna, Mangalore. For bookings, call 92433 01874.